ನಮಸ್ಕಾರ. ಕನ್ನಡ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಬಹುಶಃ ಶಬರಿಮಲೆಯ ವಿಚಾರದಲ್ಲಿ ಇವತ್ತೊಂದು ದೊಡ್ಡ ತಿರುವು ಪಡ್ಕೊಂಡಿದ್ದೇವೆ ಅಂತ ತಪ್ಪಾಗಲಿಕ್ಕಿಲ್ಲ. ನಾನು ತುಂಬಾ ಸ್ಪಷ್ಟವಾಗಿ ಕೇರಳ ಸರ್ಕಾರವನ್ನ ಕೇಳ್ಕೊಳ್ಬೇಕಾದಂತಹ ಅನಿವಾರ್ಯತೆಯಲ್ಲಿದೆ. ಯಾಕೆಂತ ಕೇಳಿದ್ರೆ, ಶಬರಿಮಲೆಗೆ ಸುಪ್ರೀಂ ಕೋರ್ಟ್ ಸ್ತ್ರೀಯರಿಗೆ ಪ್ರವೇಶವನ್ನ ನೀಡಿ ಅನುಮತಿಯನ್ನು ಕೊಟ್ಟಿದೆ ನಿಜ. ಆದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗಿರುವಂತಹದ್ದು, ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತಹ ತೀರ್ಪಿಗೆ ಅನುಗುಣವಾಗಿ ಶಬರಿಮಲೆಯ ಪ್ರವೇಶವನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂತಹ ಮಹಿಳೆ ಯಾರು ಅಂತ. ರಿಹಾನಾ ಫಾತಿಮಾ ಸುಲೈಮಾನ್ ಅನ್ನುವಂತಹ ಹುಡುಗಿ, ಅವಳೊಬ್ಬ ಮಾಡೆಲ್ ಆಗಿರ್ತಾಳೆ. ಬಹುಶಃ ಅವಳು ಶಬರಿಮಲೆಗೆ ಹೋಗುವಂತಹದ್ದು ಬೀದಿಯಲ್ಲಿ ಗಂಡಸರಿಗೆ ಕಿಸ್ ಕೊಟ್ಟಷ್ಟು ಸುಲಭ ಅಂತ ಅನ್ಕೊಂಡಿದ್ದಾಳೆ. ಕಿಸ್ ಆಫ್ ಲವ್ ಅಭಿಯಾನವನ್ನ ಮಾಡೋದ್ರ ಮುಖಾಂತರ ಒಂದಷ್ಟು ನೈತಿಕತೆಗೆ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಫಾತಿಮಾ ರೆಹಮಾನ ಸುಲ್ತಾನ್ಗೆ ಇವತ್ ನಮ್ಮ ಶಬರಿಮಲೆಯನ್ನ ಏರ್ತಕ್ಕಂತಹ ಯಾವ ಯೋಗ್ಯತೆ ಇದೆ ಅನ್ನುವಂತ ಪ್ರಶ್ನೆಯನ್ನ ನಾವೆಲ್ಲರೂ ಇವತ್ತು ಕೇಳಬೇಕಾಗಿದೆ. ತುಂಬಾ ಬೇಸರದ ಸಂಗತಿ. ಪ್ರತಿಯೊಬ್ಬ ಹಿಂದೂ ಕೂಡ ಯೋಚನೆ ಮಾಡಿರ್ಬೇಕಾಗಿರ್ತಕ್ಕಂಥ ಸಂಗತಿ. ನಾವು ಒಬ್ಬ ಸಾಮಾನ್ಯ ಮನುಷ್ಯ ಮಾಲೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸ್ತಾರೆ ಮತ್ತು ಮಾಲೆಯನ್ನ ಧರಿಸ್ತಾರೆ ಅನ್ನುವ ಏಕೈಕ ಕಾರಣಕ್ಕೆ ಅವರಲ್ಲಿ ದೇವರನ್ನ ಕಾಣ್ತೇವೆ. ತಪ್ಪಿಯೂ ಕೂಡ ಅವರನ್ನ ಏಕವಚನದಲ್ಲಿ ಅಥವಾ ಅವರ ಹೆಸರನ್ನ ಹಿಡಿದು ಕರೆಯುವಂತ ಪದ್ಧತಿ ನಮ್ಮಲ್ಲಿಲ್ಲ. ಅವರನ್ನ ಅಯ್ಯಪ್ಪ ಅಂತಲೇ, ಸ್ವಾಮಿ ಅಂತಲೇ ಸಂಬೋಧಿಸ್ತೇವೆ. ಒಬ್ಬ ವ್ಯಕ್ತಿಯಲ್ಲಿ ದೈವಾಂಶವನ್ನ ಕಾಣ್ತಕ್ಕಂಥ ಶಕ್ತಿ ಆ ಬಟ್ಟೆಗೆ ಮತ್ತು ಆ ಮಾಲೆಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಿಹಾನಾ ಫಾತಿಮಾ ಅನ್ನುವ ಹೆಣ್ಮಗಳು ತನ್ನ ಮಾಡೆಲ್ ಗಿರಿಯನ್ನ ಮಾಡೋದಕ್ಕೆ ನಮ್ಮ ಅಯ್ಯಪ್ಪನ ಮಾಲೆಯನ್ನ ದುರುಪಯೋಗ ಪಡಿಸ್ಕೊಡುವಂಥದ್ದು ಇಷ್ಟರ ಮಟ್ಟಿಗೆ ಸರಿ ಅಂತ ನಾನು ರಿಹಾನಾ ಫಾತಿಮಾ ಚಾಲೆಂಜ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ತಾಕತ್ತಿದ್ರೆ ಒಂದ್ಸಲ ಆದ್ರೂ ಇವಳು ಬುರ್ಕವನ್ನು ಹಾಕೊಂಡು ದೇಶದಲ್ಲಿ ಇರ್ತಕ್ಕಂಥ ಅಷ್ಟು ಮಸೀದಿಗಳಿಗೆ ಹೋಗಿ ಬರ್ಲಿ. ಮತ್ತು ಏನು ಮುಸ್ಲಿಂ ಧರ್ಮದ ಧರ್ಮಗುರುಗಳಲ್ಲಿ ಕೇಳ್ಕೊಳ್ತೇನೆ, ನಿಮಗೆ ರೆಹಾನಾ ಫಾತಿಮಾ ಸುಲೇಮಾನ್ನ ಮೇಲೆ ಯಾವುದೇ ರೀತಿಯ ಫತ್ವ ಹೊರಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಯಾವಾಗ ನಿಮ್ಮ ಧರ್ಮದ ಹೆಣ್ಮಗಳೊಬ್ಬಳು ನಮ್ಮ ದೇವರ ಭಕ್ತಿಗೀತೆಯನ್ನು ಹಾಡ್ತಾಳೆ ಅಂತ ಆದಾಗ ನೀವು ಏಕಾಏಕಿಯಾಗಿ ಫತ್ವಗಳನ್ನು ಹೊರಡಿಸುವಂತ ನಿರ್ಧಾರ ಮಾಡ್ತೀರಿ. ಮೊದಲು ನೀವು ಫತ್ವ ಹೊರಡಿಸಬೇಕಾಗಿರುವಂತಹದ್ದು ಅನ್ಯ ಧರ್ಮೀಯರ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂತಹ ಮತ್ತು ಕಾಫಿರರು ಅಂತ ನೀವ್ ಯಾರನ್ನು ಕರಿತೀರಿ ಮತ್ತು ಮೂರ್ತಿ ಪೂಜೆಯನ್ನು ನಿಮ್ಮ ಧರ್ಮ ಯಾವುದನ್ನ ಏನು ವಿರೋಧ ಮಾಡ್ತದೆ ಅವೆಲ್ಲವನ್ನ ಪಾಲನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಮತ್ತು ಅದಕ್ಕೂ ಘಾಸಿಗೊಳಿಸೋದಕ್ಕೆ ಹೊರಟಿರ್ತಕ್ಕಂತಹ ರಿಹಾನಾ ಫಾತಿಮಾನ ಮೇಲೆ ಯಾವಾಗ ನೀವು ಫತ್ವ ಹೊರಡಿಸ್ತೀರಿ ಅಂತ. ಮತ್ತೆ ತುಂಬಾ ಸ್ಪಷ್ಟವಾಗಿದೆ. ತುಂಬಾ ಜನ ಈ ವಿಚಾರದಲ್ಲಿ ಸ್ತ್ರೀ ಪರವಾಗಿರ್ತಕ್ಕಂಥ ವಾದ ಅಂತ ಮಾತಾಡ್ತಾ ಇದ್ರು. ಇವರಿಗೆ ಇವತ್ತು ಸ್ಪಷ್ಟ ಆಗಿದೆ ಅಂತ ಅನ್ಸುತ್ತೆ. ಸ್ತ್ರೀ ಪರವಾಗಿರ್ತಕ್ಕಂಥ ವಾದ ಇದರ ಹಿಂದೆ ಇರೋದಲ್ಲ, ಬದಲಿಗೆ ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ತಕ್ಕಂಥ, ಹಿಂದೂ ಧರ್ಮದ ನಂಬಿಕೆಗಳಿಗೆ ಘಾಸಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಅನ್ಯ ಧರ್ಮೀಯರು ಮತ್ತು ಕಮ್ಯುನಿಸ್ಟರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ರಿಹಾನಾ ಫಾತಿಮಾ ಅಂತ ಹೆಣ್ಮಕ್ಳು ಬಹಳ ಸ್ಪಷ್ಟವಾದಂತಹ ಉದಾಹರಣೆಗಳಾಗ್ತಾರೆ. ಕೇರಳ ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆ ಬಹುಶಃ ನಮ್ಮ ದೇವರುಗಳ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ನೀವು ಕಮ್ಯುನಿಸ್ಟು, ನೀವು ನಮ್ಮ ದೇವರನ್ನು ನಂಬೋದಿಲ್ಲ, ನಂಬದೇ ಇದ್ರೆ ಪರವಾಗಿಲ್ಲ, ಬಿಟ್ಟುಬೇಡಿ. ಆದ್ರೆ ನೀವು ನಮ್ಮ ನಂಬಿಕೆಗಳಿಗೆ ಘಾಸಿ ಮಾಡೋದಕ್ಕೆ ರಿಹಾನಲ್ ಅಂತಹ ಹೆಣ್ಮಕ್ಳನ್ನ ಎದುರು ಬಿಡುವಂತಹ ಅಗತ್ಯತೆ ಇಲ್ಲ. ಮತ್ತೆ ನಾವು ಕೇಳ್ಬೇಕಿದ್ರೆ ರಿಹಾನಾ ಯಾವಾಗ ಮಾಲೆ ಹಾಕದ್ದು ಅಂತ. ಮಾಲೆ ಹಾಕುವುದಕ್ಕೆ ನಮ್ಮಲ್ಲಿ ಗುರುಸ್ವಾಮಿಗಳು ಖುದ್ದು ಏನು ಇರುಮುಡಿಯನ್ನ ಕಟ್ಟಬೇಕು ಅನ್ನುವಂತ ಸಂಪ್ರದಾಯ ಇದೆ. ಯಾವ ಗುರುಸ್ವಾಮಿ ಈಗ ಹೆಣ್ಮಗಳಿಗೆ ಮಾಲೆಯನ್ನ ಇರುಮುಡಿಯನ್ನ ಕಟ್ಟಿದ್ರು ಅನ್ನೋ ಪ್ರಶ್ನೆ ಖಂಡಿತ ಉಟ್ಕೊಳ್ಳುತ್ತೆ. ಅಮ್ಮ ತಾಯಿ ರಿಹಾನಾ ಸುಲ್ತಾನ, ನಮ್ಮ ಮಾಲೆಗಳು ಯಾವತ್ತಿಗೂ ಕೂಡ ಬೇಕಾಬಿಟ್ಟಿಯಾಗಿ ನೀನು ಬಿಕಿನಿ ತೊಟ್ಟಷ್ಟು ಈಸಿಲಿ ತೊಡೋದಕ್ಕೆ ಸಾಧ್ಯ ಆಗುವಂತ ಬಟ್ಟೆ ಅಲ್ಲ. ಅದಕ್ಕೊಂದು ಪವಿತ್ರತೆ ಇದೆ, ಅದಕ್ಕೊಂದು ದೈವ ಶಕ್ತಿ ಇದೆ. ಆ ಬಟ್ಟೆಯನ್ನು ಹಾಕಿ ತಕೊಂಡ ತಕ್ಷಣ ದೈವತ್ವ ಬರುತ್ತೆ ಅಂತ ನಾವು ನಂಬ್ತೇವೆ. ಹಾಗಿರ್ಬೇಕಾದ್ರೆ ಶಬರಿಮಲೆ ಪ್ರವೇಶಕ್ಕೆ ಪೊಲೀಸರ ಸೆಕ್ಯೂರಿಟಿಯ ನಡುವೆ ಹೋದ ತಕ್ಷಣ ನೀವು ಗೆದ್ದು ಬಿಟ್ವಿ ಅಂತ ಬೀಗು ಅಗತ್ಯ ಇಲ್ಲ. ಅಯ್ಯಪ್ಪನ ನೋಡ್ತಾ ಇದ್ದಾನೆ. ಮತ್ತೆ ಈ ರೆಹಾನಾ ಫಾತಿಮಾ ಸುಲೇಮಾನ್ ಅನ್ನುವಂತ ಹೆಣ್ಮಗಳು ಬಹುಶಃ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಹಳ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆಕೆ ಹೇಳ್ತಾಳೆ, ಅಯ್ಯಪ್ಪ ಸಲಿಂಗ ಇರ್ತಕ್ಕಂಥ ಕೂಸು, ಹಾಗಾಗಿ ನಾನು ಅಯ್ಯಪ್ಪನನ್ನ ನೋಡೋದಕ್ಕೆ, ಅಯ್ಯಪ್ಪನಿಗೆ ನನ್ನ ದರ್ಶನವನ್ನ ಕೊಡೋದಕ್ಕೆ ಹೊರಟಿದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ಲು. ನಾನು ಹೇಳ್ತಾನೆ, ಅಯ್ಯಪ್ಪನಿಗೆ ಯಾರ ದರ್ಶನವನ್ನ ಯಾವಾಗ ಮಾಡ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಅಯ್ಯಪ್ಪ ನಮ್ಮ ನಂಬಿಕೆಯ ಬಹಳ ದೊಡ್ಡ ಆಸ್ತಿ. ಹಾಗಾಗಿ ನಾವು ಆಸ್ತಿಕರು ಅದನ್ನ ಖಂಡಿತ ವಿರೋಧ ಮಾಡ್ತೇವೆ. 80 ವರ್ಷದ ಒಬ್ಬ ವೃದ್ಧೆ ಶಬರಿಮಲೆಗೆ ಹೆಣ್ಣು ಮಕ್ಕಳಿಗೆ ಪ್ರವೇಶ ಬೇಡ ಅಂತ ಹೋರಾಟ ಮಾಡ್ತಾರೆ. ಅವರ ಮೇಲೆ ಕಮ್ಯುನಿಸ್ಟ್ ಸರ್ಕಾರ ಪೊಲೀಸರು ಅಂತ ಕರ್ಸ್ಕೊಳ್ತಕ್ಕಂಥ ಗುಂಡಗಳನ್ನ ಬಿಟ್ಟು ಏನು ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ನಾವು ಕೇಳ್ಕೊಳ್ತೇವೆ, ಸ್ವಾಮಿ ಪೊಲೀಸರು ಮನುಷ್ಯರೇ, ಪೊಲೀಸರಲ್ಲೂ ಹಿಂದೂಗಳಿದ್ದಾರೆ. ಅವರು ಸ್ವಾಮಿ ಶಬರಿಮಲೆಗೆ ಹೋಗ್ಬೇಕು ಅಂತಂದ್ರೆ ಅವರಿಗೂ ಮಾಲೆ ಹಾಕಿ ಹೋಗ್ಬೇಕು ಅಂತಕ್ಕಂಥ ನಿಯಮ ಇದೆ. ಶಬರಿಮಲೆಗೆ ಯಾವುದೇ ಒಬ್ಬ ವ್ಯಕ್ತಿ ಪ್ರವೇಶ ಮಾಡ್ಬೇಕು ಅಂತಂದ್ರೂ ಕೂಡ ಆ ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಏನು ಆಗ್ರಹ. ಹಾಗಾಗಿ ಆ ನಂಬಿಕೆಗಳಿಗೆ ಘಾಸಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಕಮ್ಯುನಿಸ್ಟ್ ಸರ್ಕಾರ ತಕ್ಷಣಕ್ಕೆ ನಿಲ್ಲಿಸಬೇಕು. ಮತ್ತೆ ನಿಮ್ಮ ಪೊಲೀಸ್ ಫೋರ್ಸ್ಗಳು ಯಾವುದು ಕೂಡ ಹಿಂದೂಗಳ ಭಾವನೆ ಮತ್ತು ಹಿಂದೂಗಳ ಶಕ್ತಿಗಳ ಎದುರು ಯಾವುದು ಕೆಲಸ ಮಾಡೋದಿಲ್ಲ.
ಇಲ್ಲ. ಮತ್ತು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹಿಂದೂಗಳನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನ ನೀವುಗಳು ಮಾಡಿದ್ದೀರಿ. ಹಿಂದೂ ಸಮಾಜ ಇವತ್ತು ಗಟ್ಟಿಯಾಗಿದೆ ಮತ್ತು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಮತ್ತೊಂದಷ್ಟು ಮಂದಿ ನಮ್ಮವರದ್ದೇ ಏನು ಮುಖವಾಡವನ್ನ ಧರಿಸ್ಕೊಂಡಿರ್ತಕ್ಕಂಥ ಬುದ್ಧಿಜೀವಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ನೀವೆಲ್ಲ ಹಿಂದೂ ಜೀವಿಗಳಾಗೋದಕ್ಕೆ ಹೊರಟಿದ್ದೀರಿ. ನೀವು ಯಾವಾಗ ಟ್ರಿಪಲ್ ತಲಾಕ್ ಅವರ ಧಾರ್ಮಿಕ ವಿಚಾರ, ಅದೇ ರೀತಿ ಶಬರಿಮಲೆಯೂ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾರ್ಮಿಕ ವಿಚಾರ, ಇದನ್ನು ವಿರೋಧ ಮಾಡೋದ್ರಲ್ಲಿ ಎಷ್ಟು ಸರಿ ಮತ್ತೆ ಇದನ್ನು ಹೇಳೋದಕ್ಕೆ ತಾಕತ್ತು ಬೇಕು ಅಂತ ಒಂದಷ್ಟು ಮಂದಿ ಟ್ವೀಟ್ ಮಾಡ್ಕೊಂಡಿದ್ದೀರಿ. ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮಷ್ಟು ಬಹುಶಃ ಧಾರ್ಮಿಕತೆಯನ್ನು ಅಧ್ಯಯನ ಮಾಡಿದ್ರೆ ಬೇರೆಯವರು ಇರ್ಲಿಕ್ಕಿಲ್ಲ. ಆದ್ರೆ ಧರ್ಮದ ವಿಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಖಂಡಿತ ಇದೆ. ಟ್ರಿಪಲ್ ತಲಾಕ್ ಯಾವತ್ತಿಗೂ ಕೂಡ ಅದೊಂದು ರೀತಿಯ ಅಮಾನವೀಯ ಏನು ಪದ್ಧತಿ ಅನ್ನುವ ಕಾರಣಕ್ಕೆ ನಾವು ವಿರೋಧ ಮಾಡಿದ್ವಿ. ಮತ್ತು ಹಿಂದೂ ಧರ್ಮ ಅಮಾನವೀಯ ಅನ್ನಿಸಿಕೊಂಡ ಬಹಳಷ್ಟು ಪದ್ಧತಿಗಳನ್ನು ವಿರೋಧ ಮಾಡಿದೆ. ಅದು ಬಾಲ್ಯ ವಿವಾಹ ಇರಬಹುದು, ಸತಿ ಪದ್ಧತಿ ಇರಬಹುದು, ಮತ್ತು ಕೇಶಮುಂಡನ ಇರಬಹುದು, ದೇವದಾಸಿ ಪದ್ಧತಿ ಇರಬಹುದು. ಇಂತಹ ಅಮಾನವೀಯ ಅಂತ ಅನ್ನಿಸ್ಕೊಳ್ತಕ್ಕಂಥ ಬಹಳಷ್ಟು ಪದ್ಧತಿಗಳಲ್ಲಿ ಹಿಂದೂ ಸಮಾಜ ಖುದ್ದಾಗಿ ನಿಂತು ಪರಿವರ್ತನೆಗಳನ್ನು ತೆಗೆದುಕೊಂಡು ಬಂದಿದೆ. ಆದ್ರೆ ಸ್ತ್ರೀ ಪ್ರವೇಶವನ್ನ ವಿರೋಧಿಸ್ತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಅಮಾನವೀಯ ಆಗೋದಿಲ್ಲ, ಮತ್ತೆ ಇಲ್ಲಿ ಸಮಾನತೆ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಟ್ರಿಪಲ್ ತಲಾಕ್ನ ಜೊತೆಗೆ ಇದನ್ನ ಜೋಡಿಸಿಕೊಂಡು ಇದನ್ನ ಸಮರ್ಥನೆ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಒಂದಷ್ಟು ಹಿಂದೂಗಳು ಅನ್ನಿಸಿಕೊಂಡಿರ್ತಕ್ಕಂತಹ ಮುಖವಾಡ ಹಾಕಿಕೊಂಡ ಬುದ್ಧಿಜೀವಿಗಳನ್ನ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ದಯವಿಟ್ಟು ನಿಮ್ಮಿಂದ ಹಿಂದೂ ಧರ್ಮಕ್ಕೆ ಸೇವೆಯನ್ನು ಸಲ್ಲಿಸೋದಕ್ಕಾಗದೇ ಇರಬಹುದು, ಅಥವಾ ಹಿಂದೂ ಧರ್ಮದ ಪರವಾಗಿರ್ತಕ್ಕಂಥ ವಾದಗಳನ್ನು ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಆಗದೇ ಇರಬಹುದು. ನೀವೆಲ್ಲ ಏನು ಬದಲಾವಣೆಗಳನ್ನ ಅಥವಾ ಒಂದಷ್ಟು ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಕೊಂಡಿರೋರಾಗಿರ್ಬಹುದು. ಅದ್ರ ನಂಬಿಕೆಗಳಿಗೆ ಘಾಸಿಗೊಳಿಸುವಂತ ಪ್ರಶ್ನೆಗಳು ಬಂದಾಗ ಭಗವಂತನ ಮೇಲಿರ್ತಕ್ಕಂಥ ನಂಬಿಕೆಯನ್ನ ಯಾರು ಯಾವತ್ತೂ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ನಿಮಗೆ ಸಾಧ್ಯ ಆಗದೆ ಹೋದ್ರೆ ಸುಮ್ಮನೆ ಇದ್ಬಿಡಿ, ಬಿಟ್ಟು ನಮ್ಮ ನಂಬಿಕೆಯನ್ನು ಅಲುಗಾಡಿಸುವ ಪ್ರಯತ್ನವನ್ನು ಮಾಡಬೇಡಿ. ಮತ್ತು ಆದಷ್ಟು ಬೇಗ ಸರ್ಕಾರ ರಿಹಾನಾ ಫಾತಿಮಾ ಸುಲೈಮಾನ್ ಮತ್ತು ಅವಳ ಜೊತೆ ದೇವಸ್ಥಾನಕ್ಕೆ ಪ್ರವೇಶವನ್ನ ಪಡೆಯುವುದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಪತ್ರಕರ್ತೆಯ ವಿರುದ್ಧ ಕೇಸ್ ದಾಖಲಿಸಬೇಕು, ಆಕೆಯನ್ನು ಅರೆಸ್ಟ್ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಇಂತಹ ಬುದ್ಧಿಜೀವಿಗಳು, ಇಂತಹ ನಂಬಿಕೆ ಇಲ್ಲದಂತಹ ವ್ಯಕ್ತಿಗಳು ನಮ್ಮ ದೇವಸ್ಥಾನದ ಒಳಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತಹ ವಿನಂತಿಯನ್ನ ಮಾಡ್ಕೊಳ್ತೇನೆ. ಕೇರಳ ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ, ಮತ್ತು ಆದಷ್ಟು ಬೇಗ ಈ ನಿಟ್ಟಿನಲ್ಲಿ ತನ್ನ ನಿಲುವನ್ನ ಬದಲಾಯಿಸಿಕೊಳ್ಳಿ ಕೇರಳ ಸರ್ಕಾರ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ.